ಮರೆಯೋಡೆ ಸೇರಿ ಸ್ಮರಣತಾಪದಿ ಪಾಡು ಪಡುತ್ತ ಸ್ಮರಣತಾಪದಿ ಪಾಡು ಪಡುತ್ತ ಚಂದ್ರಶಿಲೆಯನ್ನು ಕಳೆದ ವಿಗ್ರಹದ ಮೈಮಾಟವನು ಕಾಣು ಮೈಮಾಟವನು ಕಂಡು ಮೈಮಾಟವನು ಕಂಡ ನಿಷಾದ ಕಣ್ಣಿಗೆ ಎಂದರುವುದು ಮೈಮಾಟವನು ಕಂಡಂಗುವುದು ನಿಷಾದ ಕಣ್ಣಿಗೆ ಎಂದರುವುದು ಚಂದ್ರಶಿಲೆಯು ಕಡದ ವಿಗ್ರಹದಂದದ ಮೈಮಾಟವನ್ನು ಕಂಡು ಇವನೊಟ್ಟಿಗೆ ಊಟ ಮಾಡ್ಬೇಕು ಅನ್ನೋದಾಗಿ ಆಗತ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಒಮ್ಮೊಮ್ಮೆ ಮೈಯಲ್ಲೆಲ್ಲ ಬಿಸಿ ಹೇಳ್ತಾ ಉಂಟು, ಒಮ್ಮೊಮ್ಮೆ ಮೈಯೆಲ್ಲ ತಣ್ಣಗಾಗುತ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಯಾರಿಗೂ ಅನ್ನೋದಾಗಿ ಹೇಳುವುದು ನಾನು. ಅಂದಿನ ಸಮಯದಲ್ಲಿ ಮನೆಗೆ ಬಂದಂತಹ ವೇಳೆಯಲ್ಲಿ ಇವನನ್ನೇ ನೋಡ್ತಾ ಇದ್ದವಳು ನಾನು. ಯಾಕೆ ಇವನ ರೂಪ ಅಂತದ್ದು, ಇವನ ಒಟ್ಟಿಗೆ ಮಾತಾಡ್ಬೇಕು ಅಲ್ಲ. ನಿಮಗೂ ಹೀಗೆ ಆಗ್ತಾ ಇತ್ತು ಅವನದಲ್ಲಿ ಮೈಯೆಲ್ಲ ಬಿಸಿ ಆಗುವುದು, ಒಮ್ಮೊಮ್ಮೆ ಮೈಯೆಲ್ಲ ತಣ್ಣಗಾಗುತ್ತಾ ಇದೆ. ಸ್ವಲ್ಪ ಪರೀಕ್ಷೆ ಮಾಡ್ಬೇಕು ನಾನೇ ಅಲ್ಲ, ನಾನೇ ಮಾತಾಡ್ಬೇಕು ಆಗ್ತದ ಇಲ್ಲ, ಅವನನ್ನೇ ಕದ್ದು ಮಾತಾಡ್ಸ್ಬೇಕು ನಾನು. ಹೇಗೆ ಕರೆಯುವುದು? ಹೆಣ್ಣು ಮಕ್ಕಳಿಗೆ ಇದನ್ನೆಲ್ಲ ಕಲಿಸಿ ಕೊಡ್ಬೇಕಾ? ಕೈ ಬಳೆ ಶಬ್ದವನ್ನ ಮಾಡಿದ್ರೆ ಸಾಕು, ಹಿಂದೆ ತಿರುಗಿ ನೋಡ್ತಾರೆ. ಹಾಗಿದ್ರೆ ಅದನ್ನೇ ಈಗ ಪ್ರಯೋಗ ಮಾಡ್ಬೇಕು ನಾನು. ಪ್ರಯೋಗಿಸಲಾ? ಇದು ಆಗುದಿಲ್ಲ. ಇನ್ನು ಕಾಲಗೆಜ್ಜೆ ಉಂಟಲ್ಲ, ಕಾಲಗೆಜ್ಜೆ ಶಬ್ದವನ್ನು ಮಾಡ್ತೇನೆ. ಅವ ಮರದಿಂದ ಏನೋ ಬಿದ್ದವರ ಹಾಗೆ ಮಾಡ್ತಾ ಇದ್ದಾನೆ, ಅದು ಆಗುದಿಲ್ಲ. ಕಾಡಿ
ನಗೆಗೇಡಲ್ಲವೇ ಚದುರನೆ ಬಾರು ಕಾಡಿನ ಹೆಳ್ಳದುಳಾಡುವುದಿದು ನಗೆಗೇಡಲ್ಲವೇ ಚದುರನೆ ಬಾರು ಚದುರನೆ ಬಾರು ಚದುರನೆ ಬಾರು ಚದುರ ಚದುರನೆ ಬಾರೋ ನಗೆಗೇಡಲ್ಲವೇ ಚದುರನೆ ಬಾರು ಚದುರನೆ ಬಾರು ಚದುರನೆ ಬಾರು ಚದುರ ಬಾರು ಚದುರ ಬಾರು ಚದುರನೆ ಬಾರು ಚಂದಿಗ ಬಾರು ಚದುರನೆ ಬಾರು ಕಾಡಿನ ಹಳ್ಳದೊಳಾಡುವುದಿದು ನಗೆಗೇಡಲ್ಲವೇ ಚದುರನೆ ಬಾರು ಕೂಡಿ ಬನ್ನದಿ ಸುತ್ತಾಡಿದು ಗಸರ ನೋಡಿ ನಲಿವ ಚಂದಿಗೆ ಬಾರು ಕೂಡಿ ಬನ್ನದಿ ಸುತ್ತಾಡಿದು ಗಸರ ನೋಡಿ ನಲಿವ ಚಂದಿಗೆ ಬಾರು ಆಯ ಆಯ ಆಯ
ಇದು ನೀರಾಟ ಅಲ್ಲ, ಮತ್ತೆ ಇದು ಕೆಸರಾಟ. ನಾನು ಯಾರು ಗೊತ್ತಾಯ್ತಾ? ಪುಂಗವ ಗೊತ್ತಾ? ಅದ್ಯಾರು ಪುಂಗವ? ಮೊನ್ನೆ ಯಾರ ಮನೆಗೆ ಬಂದಿದ್ದು ನೀನು? ಇವನಿಗೆ ಹೇಗೆ ಅರ್ಥ ಮಾಡಿಸೋದು? ನಿನ್ನ ಗಾಯಕ್ಕೆಲ್ಲ ಮದ್ದು ಹಾಕಿದ್ ಯಾರು? ಯಾರು? ಅದು ನಾನೇ. ನೀನ? ನೀನು ಯಾರು? ಸೈರಿಣಿ. ಸೈರನ? ಸೈರಿಣಿ. ಕರ್ಮ ನನಗೆ. ಹೌದಾ? ಅಲ್ಲ, ನೀನು ಯಾಕೆ ಇಲ್ಲಿ ಬಂದದ್ದು? ನಿನ್ನತ್ರ ಮಾತಾಡ್ಲಿಕ್ಕೆ. ಮಾತಾಡ್ಲಿಕ್ಕ? ಅವ ಇಲ್ಲಿ ಹೋದ ನಿನ್ನ ಅಪ್ಪ? ಅವರು ಬೇಟೆಗೆ ಹೋಗಿದ್ದಾರೆ. ಬೇಟೆಗೆ ಹೋಗಿದ್ದಾನ? ಬೇಟೆಗೆ? ನಿನ್ನನ್ನು ನೀನು ನೋಡುವಾಗ ಬೇಟೆಗೆ ಏನಾದ್ರೂ ಸಿಗ್ತದ ನೋಡು. ಹೆಂಗಸರು ಬೇಟೆಗೆ ಹೋಗುವ ಕ್ರಮ ಇದೆಯಾ? ನೀನು ಹೋಗಬೇಕು ಅಂತ ಇಲ್ಲ, ನಿನ್ನ ಹತ್ತಿರವೆಲ್ಲ ಬರ್ತಾನೆ. ಏನು? ಹಾಗಲ್ಲ, ನಿನ್ನನ್ನು ನೋಡುವಾಗ ನೀನ್ ಯಾಕೆ ಅಂತ ಆಡುದು? ಅದು ಹಾಗಲ್ಲ, ನಿನ್ನನ್ನು ನೋಡುವಾಗ ಹಾಗೆ ಮಾಡ್ಬೇಕು ಅಂತೇಳಿ ಆಗ್ತಾ ಇದೆ. ನೀನು ಮಾಡ್ತಾ ಇರು, ನನಗೆ ನಾನು ಯಾವ ಕರ್ಮಕ್ಕೆ ಹೀಗೆ ಮಾಡೋದು? ಯಾರಿಗೂ ನಿನ್ನ ಹತ್ರ ಮಾತಾಡ್ಲಿಕ್ಕೆ ಬಂದಿದ್ದು. ಮಾತಾಡು. ನೀನು ಕಿವಿ ಕೊಡೋದೇ ಇಲ್ಲ. ನನಗೆ ಕಿವಿ ಬೇಕು. ಹಾಗಲ್ಲ, ಮತ್ತೆ ಹೇಗೆ? ಈಗ ಕಪ್ಪೆ ಹಿಡಿಯುವುದು ಬೇಡ, ನಾವು ಕಾಡಿಗೆ ಹೋಗುವ. ಕಾಡಿಗೆ? ಅದೇನು ತುಂಬಾ ದೂರದಲ್ಲಿದೆ. ತುಂಬಾ ದೂರ ಎಲ್ಲ ಬರ್ಲಿಕ್ಕೆ ನನಗೆ ಆಗುದು. ಹೌದಾ? ನಾನು ಕರ್ಕೊಂಡು ಹೋಗ್ತೇನೆ. ಯಾಕೆ? ಅಲ್ಲಿ ಪ್ರಾಣಿ ಪಕ್ಷಿ ಎಲ್ಲ ಇದೆ. ಪ್ರಾಣಿ ಯಾಕೆ ಬೇಕು? ಅದು ಬೇಡ. ನಿನಗೆ ನಾನು ಹಣ್ಣು ಕೊಡ್ತೇನೆ, ಬರ್ತೀಯಾ? ಏನು ಕೊಡು ಕೊಡು ಕೊಡು. ಅಲ್ಲಿಗೆ ಹೋದಾಗ ಮಾತ್ರ ಸಿಗುವುದು. ಎಷ್ಟು? 2 ಉಂಟು. ನಿನಗೆ ಹೇಗೆ ಆಗ್ಬೋದು ಹಾಗೆ ಇದೆ. ನಿಮ್ಮಲ್ಲಿ ಎಷ್ಟು ಅಂತ ಹೇಳು. 2 ಹಣ್ಣಿದೆ. ಹದಾ ಇದೆ. ಅದು ಇಲ್ಲಿ ಕೊಡುವುದಕ್ಕಾಗುವುದಿಲ್ಲ, ಅಲ್ಲಿಗೆ ಬರ್ಬೇಕು. ಅಲ್ಲಿ ಕರ್ಮಕ್ಕೆ ಬಂದದ್ದು. ಅದು ಏನು ಕೊಡ್ತೇನೆ, ಬರ್ತೀಯಾ? ಕೊಡು 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 ಕೊಡು. ಅದು ಕೂಡ ಅಲ್ಲೇ ಇದೆ. ಮಾರಿ ಇಡ್ತಾವಳೆ ಎಲ್ಲ ಅಲ್ಲಿ ಬಿಟ್ಟು ಇಲ್ಲಿ ಎತ್ತದ ಕರ್ಮ ಮಾತಾಡುದು. ನಿನ್ನ ಹತ್ರ ಮಾತಾಡುವುದಕ್ಕೆ ಬಂದದ್ದು. ಹೌದಾ? ಆಮೇಲೆ ಏನದು? ಆಮೇಲೆ ನಿನಗೆ ಏನೆಲ್ಲ ಬೇಕು ಅದೆಲ್ಲ ಇದೆ ಅಲ್ಲಿ. ಪ್ರಾಣಿ ಎಲ್ಲ ತೋರಿಸ್ತೀಯ? ಹೌದಾ? ಪಕ್ಷಿನೂ ತೋರಿಸ್ತೇನೆ. ಹಣ್ಣು ಕೊಡ್ತೀಯ? ಹಾ. ಏನು ಕೊಡ್ತೀಯ? ಹಾಗಿದ್ರೆ ಕಪ್ಪೆ ಹಿಡಿಯೋದು ಯಾರು? ಕಪ್ಪೆ ಹಾವು ಹಿಡೀಲಿ, ನೀನು ಬಾ. ಅಲ್ಲಿ ಮತ್ತೆ ಹೋಗಿ ಹೊಡೆದಿದ್ರೆ ನಾನು ಸೊಂಟಕ್ಕೆ ಬಿಡ್ತೇನೆ. ಇಲ್ಲಪ್ಪ, ನಿನಗೆ ಕೊಡುವುದಕ್ಕೆ ಇಟ್ಟದ ಅದನ್ನ. ಹೌದಾ? ಅಲ್ಲೇ ಹೋಗುವ. ನೀನು ಮುಂದೆ ಹೋಗು, ನಾನು ಹಿಂದೆ ಬರ್ತೇನೆ. ಹೌದಾ? ಹಾಗಿದ್ರೆ ಬಾ, ಹೋಗು. ನೀನು ಮುಂದೆ ಬೇಡ. ಹೌದಾ? ನಾನು ಬರ್ತೇನೆ. ನೀನ್ ಬರ್ತೀಯಾ? ಜುಮ್ಮು ಅಂತ. ನಾನಿದು ಜುಮ್ಮು ಮಾಡ್ತಾ ಇದ್ದೆ. ಮಾರಿ ನಿಂತವಳೆ. ನಾನು ನನ್ನಷ್ಟಕ್ಕೆ ಅಲ್ಲಿ ಕೆಸರಿನಲ್ಲಿ ಆಟ ಆಡ್ತಾ ಇದ್ದೆ. ಅಲ್ಲಿಗೆ ಬಂದು ಕುಣಿದು ನಿನಗೆ ಅದು ಕೊಡ್ತೇನೆ, ಇದು ಕೊಡ್ತೇನೆ, ಅದು ತೋರಿಸ್ತೇನೆ, ಇದು ತೋರಿಸ್ತೇನೆ ಅಂತ ಹೇಳಿ ನನ್ನನ್ನು ಭಂಗ ಮಾಡಿ ಕರ್ಕೊಂಡು ಬಂದು ಇಲ್ಲಿ ಏನು ಕೊಡುದಿಲ್ಲ. ನಿನ್ನ ಆಟವು ನಿನಗಾಯ್ತು. ನಾನು ತೋರಿಸ್ಬೇಕಾದ್ರೆ ನೀನು ನೋಡ್ಬೇಕಲ್ವಾ? ನೋಡ್ಬೇಕಿದ್ದರೆ ತೋರಿಸ್ಬೇಕಲ್ಲ, ಅಲ್ಲಿ ನೋಡು. ಸಗಣೆ ಕಾಡ ಚೆಲುವನು ಸಗಣೆ ನೋಡು ಸಗಣೆ ಕಾಡ ಚೆಲುವನು ನೋಡು ಸಗಣೆ ಕಾಡ ಚೆಲುವನು ಸಗಣೆ ಸಗಣೆ ಕಾಡ ಚೆಲುವನು Ah!
ಮರೆದು ಅಲ್ಲಿ ಪಾಡುತ್ತಿರುವ ಪಿಕೆಗಳಿರವನು ಮರದು ಅಲ್ಲಿ ಪಾಡುತ್ತಿರುವ ಪಿಕೆಗಳಿರವನು ಚೆಲ್ಲುವನು ಇರವನು ಚೆಲ್ಲುವನು ಸಕಲೇ
God, children.